ಎಲ್ಲರೂ ಹೇಗಿದ್ದೀರಿ? ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 116. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ವಿಶೇಷವಾದಂಥ ಒಂದು ಕಗ್ಗವನ್ನ ಕೇಳಿ ಬರೋಣ. ನಿಲ್ಲದೆ ನಡೆಯುವುದು ಮೊದಲು, ಕೊನೆ ಇಲ್ಲದ ಈ ಆಟ, ಕಳೆಯುವುದು ಇದರಲ್ಲಿ ನಮ್ಮ ಜನುಮಗಳು. ಗೆಲುವು ಯಾರಿಗೋ ಸೋಲು ಯಾರಿಗೋ, ಲೆಕ್ಕ ನೋಡುವುದು ಎಂದು ಫಲವು ಬರಿಯೇ ಆಟವು ಎಲ್ಲೋ ಮಂಕುತಿಮ್ಮ. ನಿಲ್ಲದೆ ನಡೆಯುವುದು ಮೊದಲು, ಕೊನೆಯಿಲ್ಲದಿಯಾಟ, ಕಳೆವುದರಲ್ಲಿ ನಮ್ಮ ಜನುಮಗಳು. ಗೆಲವಾರ್ಗೋ ಸೋಲಾರ್ಗೋ ಲೆಕ್ಕ ನೋಡುವುದೆಂದು ಹಲವು ಬರಿಯಾಟವೆನು ಮಂಕುತಿಮ್ಮ. ಹಲವು ಬರಿಯಾಟವೆನು ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಸೃಷ್ಟಿಯು ನಿತ್ಯ ನಿರಂತರವಾಗಿ ನಡೀತದೆ. ಅದು ನಿಲ್ಲದ, ನಿಲ್ಲಬಾರದ, ನಿಲ್ಲಲಾರದ ಒಂದು ಕ್ರಿಯೆ. ಅದು ಜನ್ಮ ಜನ್ಮಾಂತರದ ಬದುಕಿನ ಆಟದ ಭಾಗವೇ ಆಗಿರುವಂತಹದ್ದು. ಈ ಬದುಕಿನ ಆಟದಲ್ಲಿ ಗೆದ್ದವರು ಯಾರು, ಸೋತವರು ಯಾರು ಎಂಬ ಲೆಕ್ಕಾಚಾರಾದಿತ್ಯಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಯಾವ ಕಾಲಕ್ಕೋ ಎಂದು ಯಾರಿಗೂ ಅರಿವಿಲ್ಲ ಲೆಕ್ಕಾಚಾರಗಳ ಫಲಿತಾಂಶ. ಹಾಗಾಗಿ ನಮ್ಮ ಬದುಕಿನಲ್ಲಿ ಫಲವಿದೆಯೇ ಅಂತ ನಾವು ಗ್ರಹಿಸಿಕೊಂಡರೆ ಸಿಗುವಂತ ಉತ್ತರ ಕೇವಲ ನಮ್ಮ ಬಾಳಿನಲ್ಲಿ ನಾವು ಎಷ್ಟು ಆಟವನ್ನು ಆಡಿರುತ್ತೇವೋ, ಎಷ್ಟು ಬದುಕಿನಲ್ಲಿ ನಾವು ಅನುಭವಿಸಿರುತ್ತೇವೆಯೋ ಅಷ್ಟೇ ಅನುಭವ, ಇನ್ನೇನು ಸಿಗಲಾರದಲ್ಲಿ. ಬದುಕಿನ ಲೆಕ್ಕಾಚಾರಗಳ ಮತ್ತು ಪ್ರತಿಫಲಗಳ ವಿಚಾರವನ್ನ, ಸಂಗತಿಯನ್ನು ಈ ಮೇಲಿನ ಕಗ್ಗದಲ್ಲಿ ಮಾನ್ಯ DVG ಅವರು ಉಲ್ಲೇಖಿಸುವುದನ್ನ ನಾವು ಕಾಣಬಹುದು. ಮಗು ಹುಟ್ಟಿತು ಅಂತಾದರೆ ಅಲ್ಲಿ ಆತ್ಮವು ದೇಹಧಾರಣೆ ಮಾಡಿತು ಅಂತ ಅರ್ಥ. ಆತ್ಮವು ಯಾವ ದೇಹವನ್ನ ಸೇರಿಕೊಳ್ತದೆ ಅಂತ ತಿಳಿಯುವುದು ಕಷ್ಟ. ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಆಟದ ಮೊದಲಾಗಲಿ ಕೊನೆಯಲ್ಲಾಗಲಿ ತಿಳಿದುಕೊಳ್ಳುವುದು ಕಷ್ಟ ಅಂತ ಹೇಳಿದೆ. ನಮ್ಮ ಬದುಕಿನ ಪಥವನ್ನ ಹಿಡಿದು ನಾವು ಸಾಗುತ್ತಿರಲೇಬೇಕು. ರೀತಿಯಲ್ಲಿ ಅದು ದೀರ್ಘವಾದಂಥ ಒಂದು ಪ್ರಯಾಣ. ಆತ್ಮವು ಒಂದೊಂದು ದೇಹವನ್ನ ಸೇರಿಕೊಳ್ಳುತ್ತಾ ಸಾಗ್ತದೆ. ಆಯಾಯ ದೇಹಗಳಲ್ಲಿ ಸೇರಿಕೊಂಡಾಗ ಒಂದೊಂದು ರೀತಿಯ ಬದುಕಿನ ಆಟವನ್ನ ಆಡಿಸ್ತದೆ. ಈ ಆಟದಲ್ಲಿ ಗೆದ್ದವರು ಸೋತವರು ಯಾರು ಎನ್ನುವಂತ ಲೆಕ್ಕಾಚಾರ ಮಾಡುವುದು ಸಾಧ್ಯವಿಲ್ಲ. ಇಲ್ಲಿ ಕೇವಲ ಆಟ ಆಡಿದ್ದೇ ಲಾಭ. ಜೀವನ ಎಂಬ ಬದುಕಿನ ಆಟದಲ್ಲಿ ಕಷ್ಟ ಇರಬಹುದು, ಸುಖ ಇರಬಹುದು, ಹೀಗೆ ಕಲ್ಲು ಮುಳ್ಳುಗಳ ಹೂವಿನ ದಾರಿಯೂ ಇರಬಹುದು. ನಾವು ಬಂದ ಹಾಗೆ ಅದನ್ನ ಸ್ವೀಕರಿಸಬೇಕು. ಮನಸ್ಸನ್ನ ಗಟ್ಟಿಯಾಗಿ ಮಾಡಿಕೊಂಡು ಅವೆಲ್ಲ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಲೇಬೇಕು. ಆದರೆ ಇಲ್ಲಿ ನಾವು ಹುಡುಕುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಕಷ್ಟ. ಆದರೆ ನಿರಂತರವಾಗಿ ನಾವು ಪ್ರಯತ್ನಶೀಲರಾಗಿರಬಹುದು. ಸ್ವಾರ್ಥ ಮತ್ತು ನಿಸ್ವಾರ್ಥಗಳ ನಡುವೆ ನಾವು ಗೆದ್ದೆವು, ಸೋತೆವು ಎಂಬ ಭಾವಗಳು ಸದಾ ನಮ್ಮ ಸುತ್ತಾನೆ ಅದು ಗಿರಿಕಿ ಹೊಡೆಯುತ್ತಾ ಇರ್ತದೆ. ಆದರೆ ಬದುಕಿನಲ್ಲಿ ಆಗುವ ಘಟನೆಗಳು ಸುತ್ತಣ ಅವಲೋಕನ ಮಾಡಿ ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದು ಬಹಳ ಬಹಳ ಮುಖ್ಯವಾದಂತ ಒಂದು ವಿಚಾರ ಇಲ್ಲಿ. ಆ ಮೂಲಕವೇ ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶಪ್ರಾಯ ಆಗುವುದರಲ್ಲಿ ನಾವು ಕ್ರಿಯಾಶೀಲರಾಗಿರಬೇಕು. ಅಹಂಕಾರ, ಸ್ವಾರ್ಥವನ್ನ ತೊರೆದು ಪ್ರೀತಿ, ಮಮತೆ, ವಾತ್ಸಲ್ಯದಿ ಸಹಬಾಳ್ವೆಯಿಂದ ಬದುಕಿ ನಮ್ಮ ಬದುಕಿನ ಅರ್ಥವನ್ನ ಇನ್ನಷ್ಟು ಅದನ್ನ ಹೆಚ್ಚಿಸುವಂತ ಕ್ರಿಯೆಗೆ ನಾವು ಒಳಗಾಗಬೇಕು. ನಮ್ಮ ನಿಮ್ಮೆಲ್ಲರ ಬದುಕಿನ ಜೀವನದ ಅರ್ಥದ ಬಗ್ಗೆ ಮತ್ತಷ್ಟು ನಾವು ಸಿಂಹಾವಲೋಕನವನ್ನ ಮಾಡಿಕೊಳ್ಳುವ, ಆ ಮೂಲಕ ಬದುಕಿನ ದೀರ್ಘವಾದಂಥ, ಶ್ರೇಷ್ಠವಾದಂಥ, ಉತ್ಕೃಷ್ಟವಾದಂಥ ಅನುಭವವನ್ನ ಪಡೆಯೋಣ ಎಂದು ಹೇಳುತ್ತಾ, ಬಂಧುಗಳೇ, ಇಂದು ನಮ್ಮೊಂದಿಗೆ ಕಗ್ಗ ಮಾಲಿಕೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬೆಳಗಾವಿಯಿಂದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಪ್ರಾದೇಶಿಕ
ಪ್ರಬಂಧಕರಾಗಿರುವಂತಹ ಮತ್ತು ರೋಟೇರಿಯನ್ ಶ್ರೀಯುತ ಶೇಖರ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಅವರ ಮಾತುಗಳಿಗೆ ಕಿವಿಯಾಗೋಣ. ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ವಂದನೆಗಳು. ಮಂಕುತಿಮ್ಮನ ಕಗ್ಗ ಜೀವನದ ಪರಿಯನ್ನ ಕಲಿಸುವ ಒಂದು ಮಹಾನ್ ಗ್ರಂಥವಾಗಿದೆ. ಮನುಷ್ಯನ ಜೀವನ ಹೇಗಿದೆ, ಹೇಗಿರಬೇಕು, ಹೇಗೆ ಮನುಷ್ಯ ಜೀವನವನ್ನು ಸಾಗಿಸಬೇಕೆನ್ನುವಂಥ ಪಾಠವನ್ನು ನೀಡುವಂಥ ಒಂದು ಅದ್ಭುತವಾದ ಗ್ರಂಥ ಮಂಕುತಿಮ್ಮನ ಕಗ್ಗ. ನಾನು ಒಬ್ಬ ರೋಟೇರಿಯನ್ನಾಗಿ, ರೋಟರಿಯ ತರಬೇತುದಾರನಾಗಿ ರೋಟರಿಯ ವಿಶ್ವ ಭ್ರಾತೃತ್ವದ ಬಗ್ಗೆ ತಿಳಿದುಕೊಳ್ಳಲು ಹೊರಟಾಗ ನನ್ನ ಗಮನ ಸೆಳೆದದ್ದು ಮಂಕುತಿಮ್ಮನ ಒಂದು ಕಗ್ಗ. ಒಬ್ಬನು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದರಂತೆ ಪರಬೊಮ್ಮಂ. ಹೆಬ್ಬದುಕನು ಅದೆಂತು ಒಂಟಿತನದಲ್ಲಿ ಕಳೆಯುವೆಯೋ, ತಪ್ಪಿಕೋ ವಿಶ್ವವನೇ ಮಂಕುತಿಮ್ಮ ಎನ್ನುವ ಈ ಕಗ್ಗ ರೋಟರಿಯ ವಿಶ್ವ ಭ್ರಾತೃತ್ವದ ಅರ್ಥವನ್ನು ನನಗೆ ಕಲಿಸಿಕೊಟ್ಟಿದೆ. ಇದು ಮಾತ್ರವಲ್ಲ, ಮನುಷ್ಯನ ಜೀವನದಲ್ಲಿ ನಗುವಿನ ಮಹತ್ವ, ಕಷ್ಟ ಕಾರ್ಪಣ್ಯಗಳು ಬಂದಾಗ ಮನುಷ್ಯ ಅದನ್ನು ಹೇಗೆ ಎದುರಿಸಬೇಕೆನ್ನುವ ಬಗ್ಗೆ ಇರುವಂಥ ಒಂದು ಕಗ್ಗ. ಹಾಗೆ ಜನಜೀವನದ ಪ್ರಮುಖ ಹಾಸು ಹೊಕ್ಕುಗಳ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಕೊಟ್ಟಂಥ ಮಂಕುತಿಮ್ಮನ ಕಗ್ಗದ ಕೆಲವು ಸಾಲುಗಳು ನಿಜಕ್ಕೂ ನಮ್ಮ ಜೀವನಕ್ಕೆ ಹಿಡಿದ ಕೈಗನ್ನಡಿಯಾಗಿವೆ. ಮಂಕುತಿಮ್ಮನ ಕಗ್ಗವನ್ನು ನಾವು ಸರಿಯಾಗಿ ಕೇಳಿದಾಗ, ಸರಿಯಾಗಿ ಅರ್ಥೈಸಿಕೊಂಡಾಗ, ಈ ವ್ಯಾಖ್ಯಾನಗಳನ್ನು ನಾವು ಗಮನವಿಟ್ಟು ಕೇಳಿದಾಗ ನಾವು ಸುಖಮಯ ಜೀವನವನ್ನು ಸಾಗಿಸ್ಲಿಕ್ಕೆ, ನೆಮ್ಮದಿಯ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದು ಪಾಠವಾಗ್ತದೆ. ಈ ನಿಟ್ಟಿನಲ್ಲಿ ಈ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನವನ್ನು ನಾನು ಮೆಚ್ಚುತ್ತೇನೆ. ಕರುಣಾಕರ್ ಬಳ್ಕೂರು ಮತ್ತು ಅದಕ್ಕೆ ಗಾಯನವನ್ನು ನೀಡುತ್ತಿರುವಂಥ ಸುರೇಶ್ ರಾವ್ ಅತ್ತೂರ್ರವರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ. ಕುಂದಾಪುರದಿಂದ ಮಂಗಳೂರಿಗೆ ಉದ್ಯೋಗ ನಿಮಿತ್ತ ಬಂದು ನೆಲೆಸಿದ ನನ್ನಂತಹ ಅನೇಕ ಬಂಧುಗಳು ರಚಿಸಿಕೊಂಡ ಕೂಡ್ಲದಗಿಪ್ಪ ಕುಂದಾಪುರದವರು ತಂಡದ ಮುಖಾಂತರ ನನಗೆ ಕರುಣಾಕರ್ ಬಳ್ಕೂರ್ರವರ ಪರಿಚಯವಾಯಿತು. ಅದೇ ವಾಟ್ಸಪ್ ಗ್ರೂಪ್ನಲ್ಲಿ ಅವರು ನಮಗೆ ನೀಡಿದಂತಹ ಒಂದು ಸಾಹಿತ್ಯ ಕಾಣಿಕೆ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ ಮಾಲಿಕೆ. ಲಾಕ್ಡೌನ್ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನವನ್ನು ಅವರು ಪ್ರಾರಂಭ ಮಾಡಿದರು. ತದನಂತರದಲ್ಲಿ ಸುರೇಶ್ ರಾವ್ ಅತ್ತೂರ್ರವರು ಗಾಯನವನ್ನು ನೀಡಲು ಪ್ರಾರಂಭಿಸಿದರು. ಇದು ಸಾಹಿತ್ಯ ಪ್ರೇಮಿಗಳಿಗೆ ಅವರು ಬಡಿಸುತ್ತಿರುವ ಪ್ರತಿನಿತ್ಯದ ರಸದೌತಣವಾಗಿದೆ. ಇದಕ್ಕಾಗಿ ನಾನು ಕರುಣಾಕರ್ ಬಳ್ಕೂರನ್ನ ಅಭಿನಂದಿಸುತ್ತೇನೆ. ಶಿವರಾಮ ಕಾರಂತ, ಮೊಗೇರಿ ಗೋಪಾಲಕೃಷ್ಣ ಅಡಿಗರಂತಹ ಅನೇಕ ಸಾಹಿತಿಗಳು ಹುಟ್ಟಿ ಹೋದಂತಹ ಕುಂದಗನ್ನಡದಲ್ಲಿ ಬೆಳೆದು ಬಂದ ಇನ್ನೊಂದು ಪ್ರತಿಭೆ ಕರುಣಾಕರ್ ಬಳ್ಕೂರ್ ಅವರು. ಅವರ ಸಾಧನೆ, ಅವರ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಕರುಣಾಕರ್ ಬಳ್ಕೂರ್ ಅವರು ಇನ್ನೊಬ್ಬ ಕನ್ನಡ ಮೆಚ್ಚುವ ಕುಂದಗನ್ನಡದ ಒಂದು ಕೊಡುಗೆಯಾಗಲಿ, ಅತ್ಯುತ್ತಮ ಸಾಹಿತಿಯಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ವಂದನೆಗಳು ಸರ್. ತಮ್ಮ ಮನದಾಳದ ಮಾತುಗಳಿಗೆ ನಮಿಸುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.